ಕೇರಳ ಆರ್ಟಿಸ್ಟ್ ಫೆಡರೇಷನ್ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಹಮ್ಮಿಕೊಳ್ಳಲಾದ ಓಣಂ ಕಿಟ್ ವಿತರಣೆಯ ಅಂಗವಾಗಿ ಮಂಗಲ್ಪಾಡಿ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಮಂಜೇಶ್ವರ ಬ್ಲಾಕ್ ಮಟ್ಟದ ಕಾರ್ಯಕ್ರಮವನ್ನು ಶಾಸಕ ಎಕೆಎಂ ಅಶ್ರಫ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕ ಎಕೆಎಂ ಅಶ್ರಫ್ ಅವರು ಕಲಾವಿದರಿಗೆ ಸರ್ಕಾರದ ನೆರವಿನ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಗುವುದು. ಪ್ರಸ್ತುತ ಕಲಾವಿದರು ಸಂಕಷ್ಟದಲ್ಲಿ ಜೀವಿಸುತ್ತಿದ್ದು ಕಾಪ್ನ ಎಲ್ಲ ಸದಸ್ಯರ ಬೇಡಿಕೆಗಳಿಗೆ ಧ್ವನಿಯಾಗಿ ಜೊತೆಯಲ್ಲಿರುವೆ ಎಂದು ಭರವಸೆಯನ್ನ ನೀಡಿದರು. ಸಮಾರಂಭದಲ್ಲಿ ಹಿರಿಯ ವಾದ್ಯ ಕಲಾವಿದರಾದ ಸುಂದರ್ ಬೆಲ್ಚಪ್ಪಾಡ, ಮಂಗಲ್ಪಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ರಿಶಾನಾ ಶಬೀರ್, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಸೇಮಿರಾ ಟೀಚರ್, ಚಲನಚಿತ್ರ ನಟ ನಾಟಕ ಕಲಾವಿದ ರಾಧಾಕೃಷ್ಣ ಕುಂಬಳೆ, ಚಲನಚಿತ್ರ ಸಾಹಿತ್ಯ ರಚನೆಗಾರ ಹರೀಶ್ ಕುಂಬಳೆ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಎರಡು ಹಬ್ಬಗಳ ಒಂದು ದಿನ ಅಂತ ಹೇಳಬೇಕು. ಒಂದು ಕೇರಳ ದೇಶಕ್ಕೆ ಮಾದರಿಯಾದ ಒಂದು ಪ್ರಾಂತ್ಯ. ಹಿಂದೂ, ಮುಸಲ್ಮಾನ, ಕ್ರೈಸ್ತವ ಭೇದ ಭಾವಭೇದ ಇಲ್ಲದೆ ಎಲ್ಲರೂ ಕೂಡ ಓಣಂ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ಕನ್ನಡಿಗರಿಗೆ, ತುಳು ಭಾಷಿಗರಿಗೆ ಓಣಂ ಅಂತ ಹೇಳಿದ್ರೆ ಆತ್ಮೀಯವಾಗಿ ಒಂದು ಆಚರಣೆ ಮಾಡಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪಾರಂಪರ್ಯವಾಗಿ ನಮಗೆ ಓಣಂ ಅಂತ ಹೇಳಿದ್ರೆ ನಾವು ದೂರದಿಂದ ನೋಡಿದ ಓಣಮನ್ನು ನಾವು ಪುಕ್ಕಳ ಮಾಡಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಂತ ಮಾತ್ರ ಹೇಳ್ಬೋದು. ಚಂದ್ರಗಿರಿ ದಾಟಿ ಆಚೆ ಹೋದ್ರೆ ಮಲಯಾಳಿಗಳ ಓಣಂ ಅಂತ ಹೇಳಿದ್ರೆ ಅದೊಂದು ದೇಶೀಯ ಉತ್ಸವ ಅಂತ ಹೇಳ್ಬೋದು.